ಫ್ರೆಂಡ್ಸ್, ವೆಲ್ಕಮ್ ಟು ಗೇಮಿಂಗ್ ವರ್ಲ್ಡ್ ಕನ್ನಡಗೆ. ಇವತ್ತಿನ ವಿಡಿಯೋ ಸಂಡೇ ಫನ್ ವಿತ್ ಮೀ ಅಂತ. ಆದರೆ ಇವತ್ತು ಫನ್ ಇರಲ್ಲ, ನೆಕ್ಸ್ಟ್ ಸಂಡೇ ಫನ್ ಇರುತ್ತೆ. ಯಾಕೆ ಅಂತ ನಾನು ಗೇಮಲ್ಲಿ ಹೋಗ್ತಾ ಅಂತೀನಿ. ಇವತ್ತು ಟ್ರೈನಿಂಗ್ ಗೇಮ್ ಪ್ಲೇನ ಆಡ್ತೀನಿ. ಅದೇ ನಾನು ಫಸ್ಟ್ ವೀಡಿಯೋಲಿ ಮಾಡಿದ್ನಲ್ಲ, ಆದರೆ ಯಾರೂ ಬರೋರಿಲ್ಲ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೊರಟೋಗಿದ್ದೀನಿ ಟ್ರೈನಿಂಗ್ ಕೋರ್ಟ್ಗೆ. ಇವಾಗ ಟ್ರೈನಿಂಗ್ ಕೋರ್ಟ್ ಹೋದ್ಮೇಲೆ ಇವಾಗ ಟ್ರೈನಿಂಗ್ ಕೋರ್ಟಿಗೆ ಬಂದಾದಮೇಲೆ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಚಟ್ನಿ ಮಾಡೋಣ. ನಾನು ವೀಡಿಯೋ ಮಾಡಾದ್ಮೇಲೆ ಮಾತಾಡ್ತಾ ಇದ್ದೀನಿ, ಆದರೆ ವೀಡಿಯೋ ಅರ್ಧದಲ್ಲೇ ಸ್ಟಾಪ್ ಆಗೋಗಿದೆ. ಏನು ಅಂದ್ಕೊಬೇಡಿ, ವೀಡಿಯೋ ಅರ್ಧದಲ್ಲೇ ಸ್ಟಾಪ್ ಆಗಿರೋದು ಸ್ಟೋರೇಜ್ ಜಾಸ್ತಿ ಇರೋದ್ರಿಂದ. ಸೊ ಒಂದು ಲೈಕ್ ಕೊಡಿ, ಇನ್ನೂ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಟನ್ನ ಆಲಲ್ಲಿ ಪ್ರೆಸ್ ಮಾಡಿ. ಯಾಕಂತ ಅನ್ಬೇಕಂದ್ರೆ ನಂದು ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಸಿಗಲಿ ಅಂತ. ಇವಾಗ ಎಲ್ಲಾದರೂ ಲೂಟ್ ಮಾಡ್ಕೊಂಡಿದ್ದೀವಾ, ಬನ್ನಿ ಹೋಗೋಣ. ಇವಾಗ ಸಂಡೇ ಫನ್ ವಿತ್ ಮೀ ಅಂತ ಏನು ಅಂತ ಕೇಳ್ಬೋದು ನೀವು ಕಮೆಂಟಲ್ಲಿ. ನಾನು ಈಗಲೇ ಅಂತಿದ್ದೀನಿ, ಸಂಡೇ ನಾನು ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ. ಆದರೆ ಪರ್ಸ್ನಲ್ ಕ್ವಶನ್ಸ್ ಅಲ್ಲ, ಜಸ್ಟು ಆನ್ಸರ್ ದ ಫಾಲೋಯಿಂಗ್ ಇರುತ್ತೆ ನೋಡಿ, ಆ ಥರ ಒಂದು ಕ್ವಶನ್ ಆನ್ಸರ್ಸು. ಅದನ್ನು ನೀವು ಈ ವಿಡಿಯೋಲೇ ಕಮೆಂಟ್ ಮಾಡಿ ಹೇಳಿ. ಮಂಡೇ ಟ್ಯೂಸ್ಡೇ ಆ ಥರ ನಾನೇನು ತೊಗೊಂಡು ಬರೋಲ್ಲ, ಓನ್ಲಿ ಸಂಡೇ ತೊಗೊಂಡ್ಬರ್ತೀನಿ. ಸೊ ಇವಾಗ ಗೇಮ್ ಪ್ಲೇಯಲ್ಲಿ ಗಮನ ಕೊಡೋಣ, ಬನ್ನಿ ಗೇಮ್ ಪ್ಲೇಯಲ್ಲಿ ನೋಡೋಣ ಅಂತ. ಸೊ ನಾನು ಇದು ಯಾವುದೋ ನ್ಯೂ ಗನ್ ಬಂದಿದೆ, ಆದರೆ ಅದರಿಂದ ನನಗೆ ಹೊಡೆಯೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಲೆಲ್ಲ ನಾನು ಹೊಡೆಯೋದು ಗನ್ನೇ ಬಿಟ್ಬಿಟ್ಟೆ, ಆಮೇಲೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನನ್ನನ್ನು ಹೊಡೆದ್ಬಿಟ್ಟ. ಯಾಕೆ ಎಲ್ಲರೂ ರಿಚ್ ಬಟ್ಟೆ ಹಾಕ್ಕೊಳ್ತಾರೆ ಅಂತ ಗೊತ್ತಿಲ್ಲ, ಅದೊಂಥರ ಏನೋ ಚೆನ್ನಾಗಿದೆ. ಸೊ ಬನ್ನಿ ಇವನ್ನ ಹೊಡೆಯೋಣ ಅಂತ ಹೋದರೆ ಬೇರೆಯವ್ನು ಹೊಡೆದ್ಬಿಡ್ತಾನೆ. ಇವನು ನನ್ನ ಅರ್ಧ ಲೈಫ್ ಹೋದರೆ ಇವ್ನು ಮೇಲ್ಗಡೆ ಇರ್ತಾನೆ, ನಂಗೆ ಗೊತ್ತೇ ಆಗೋಲ್ಲ. ಆಮೇಲೆ ಇವನು ಲೈಫ್ ಎದುರಿಸ್ತೀನಿ, ಆಮೇಲೆ ಇವನು ಮುಂದೆ ಹೊಡೋಗ್ತಾನೆ. ಆಮೇಲೆ ನಾವು ನೋಡಿದ್ರೆ ಇವನನ್ನು ಹೊಡೆದೇ ಬಿಡ್ತಾನೆ. ಒಂದು ಕಿಲ್ಲಾಗಲ್ಲ. ಫಸ್ಟ್ ಟ್ರೈನಿಂಗಲ್ಲಿ ಬರೋವಾಗ ನಂದು ಒಂದು ಕಿಲ್ಲಾಗಲ್ಲ. ಸೊ ಇವಾಗ ಬನ್ನಿ ಓಡೋಣ. ಓ ಕಿಲ್ಲಾಯಿತು. ಅಯ್ಯೋ ಯಾವನು ಒಂದು ಸಾಯಿಸ್ಬಿಟ್ಟ ಅಂದ್ಕೊಳ್ತೀನಿ. ನನ್ನ ವಾಯ್ಸ್ ಏನಕ್ಕೆ ಹಿಂಗಿದೆ ಅಂತ ನೀವು ಅಂದ್ಕೊಳ್ತಾ ಇರ್ತೀರ. ಆದರೆ ಏನಕ್ಕೆ ಅಂದರೆ ಗಂಟಲು ಒಂದು ಸ್ವಲ್ಪ ಕಟ್ಕೊಂಡಿದೆ, ಅದನ್ನು ಇಗ್ನೋರ್ ಮಾಡಿಬಿಡಿ. ಅದರಿಂದ ಮಾತಾಡೋಕ್ಕಾಗ್ತಾಯಿಲ್ಲ, ನನಗೊಂದು ಸ್ವಲ್ಪ ಇಚ್ಚಿಂಗ್ ಆಗ್ತಾಯಿದೆ. ಪರವಾಗಿಲ್ಲ, ಹಂಗಿದ್ರೂ ನಿಮ್ಮ ವೀಣಾ ಬಕ್ಕ ಅಂತ ಇರ್ತಾಳಲ್ಲ, ಅದನ್ನೇ ಮಾಡ್ತೀನಿ ನಾನು ಇವಾಗ್ಲೂ. ಯಾಕಂದರೆ ಮನೇಲಿ ಎಷ್ಟೊಂದು ಜನ ಜಾಸ್ತಿ ಅಂತ ಇರ್ತಾರೆ, ಏನೇ ಕಿರ್ಚ್ಕೊಳ್ತೀಯಾ, ಹಂಗೆ ಕಿರ್ಚ್ಕೊಳ್ತೀಯಾ, ಹಿಂಗೆ ಕಿರ್ಚ್ಕೊಳ್ತೀಯಾ ಅಂತ. ಆದರೆ ಅಯ್ಯೋ, ನಾನು ಕಿರ್ಚೋದು ನನಗೆ ಕೇಳಿಸಲ್ಲ, ನಿಮ್ಗೆ ಹೆಂಗೆ ಕೇಳಿಸುತ್ತೆ ಅಂತೀನಿ. ಎಲ್ಲರೂ ನೂಬ್ಡೋರೇ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ನೂಬ್ಡ ಅಂತ ಹೊಡೆಯೋಕ್ಕಾಗುತ್ತಾ? ಅವ್ರು ಬಂದರೆ ಬರಲಿ, ಆಟ ಆಡ್ಕೊಂಡು ಹೋಗ್ತಾರೆ, ಇನ್ನೇನು ಮಾಡ್ತಾರೆ. ನಮ್ಮದು ಬರೀ ಅವ್ರನ್ನ ಹೊಡೆಯೋದು ಕೆಲಸ. 4 ಕಿಲ್ಲಾಗೋಯ್ತಾ? ನಾನು ಮಾತಾಡ್ತಾ ಇದ್ದೀನಿ, 4 ಕಿಲ್ಲಾಗೋಯ್ತಲ್ಲ. ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಸಂಡೇ ನಾನು ವೀಡಿಯೋ ಹಾಕಿಲ್ಲ ಅಂದರೆ ಅದು ನನ್ನ ತಪ್ಪಿರಲ್ಲ. ನಾನು ಅಷ್ಟೇ ಲೈಫಲ್ಲಿ ನಾನು ಹೊಡೆದ್ಬಿಟ್ಟೆ. ಇವಾಗ ನಾನು ಯಾರೋ ಬೇರೆ ಗನ್ನಿಂದ ಹೊಡೆದ್ಬಿಟ್ಟ. MP5 ನಾನು ತೊಗೊಂಡು ಆಟಾಡ್ತಾ ಇರೋದು. ನಮ್ಮ ಅಣ್ಣಂಗೆ ಹೆಡ್ಶಾಟ್ ಕೊಟ್ಟಿದ್ದೆ ನೋಡಿ MP5ಅಲ್ಲಿ. ಸೊ ನನಗೆ MP5 ಏನೋ ಫಿದಾ ಆಗೋದೆ. MP5ಅಲ್ಲಿ ಮಸ್ತಾಗಿ ಎಗರಿಸುತ್ತೆ. ಸ್ಕಿನ್ ಇತ್ತು, ಇನ್ನೂ ಎಗರಿಸ್ತಾ ಇತ್ತು, ಆದರೆ ಡೈಮಂಡ್ಸ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಇಲ್ಲಿ ನೋಡಿ, ಯಾರಾದರೂ ನನ್ನ ಲೈಫ್ನ ಖಾಲಿ ಮಾಡಿಬಿಟ್ಟು ಹೊಡೆದ್ಬಿಟ್ರೆ ನನ್ನ ಮೇಲಿಂದ ಎಗ್ಬಿಡ್ತೀನಿ. ಅದು ನಂದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಮುಂದೆ ಯಾವ ಬಕ್ರ ಸಿಗ್ತಾನೆ ನೋಡೋಣ ಬನ್ನಿ. ಇವನು ಯಾರೋ ನೂಬ್ಡ ಕಾಣಿಸ್ತಾನೆ, ನೂಬ್ಡ ಇದ್ದಾನಲ್ಲ ಅಂತ ಹೊಡೆಯೋಕೆ ಹೋಗೋಣ. ಇಲ್ಲಿ ಅವನು ಏನೋ ನೋಡ್ತಾ ಇರ್ತಾನೆ. ಸೊ ಇವನು ನೋಡಿದ್ರೆ ಪಕ್ಕದಲ್ಲಿ ಯಾವನು ಫೈರ್ ಆಗ್ತಾ, ನನ್ನ ಲೈಫ್ ಹೋಯ್ತು. ಇವು ಫೈರ್ ಆದ ತಕ್ಷಣ ನನ್ನ ಲೈಫೇ ಹೊಂಟೋಯ್ತಲ್ಲಪ್ಪ. ಆಮೇಲೆ ಅವಸ್ಕೊಂಡೆ. ಆಮೇಲೆ ನಾನು ಫೈರ್ ಎತ್ಕೊಂಡೆ. ನಾನು ಫೈರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನಾಗುತ್ತೆ ಫೈರಿಂದ ಅಂತ. ಆಮೇಲೆ ಇವನು ಬಂದ, ನೋಡಿದೆ, ಹಂಗೆ ಹಾಕ್ಬಿಟ್ಟೆ, ಕಿಲ್ಲಾಗೋಯ್ತು. ಹಿಂಗೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಈ ಗನ್ನ ಒಂದು ಸ್ವಲ್ಪ ಯೂಸ್ ಮಾಡಿದೆ, ನನಗೇನೋ ಇಷ್ಟ ಆಗೋಯ್ತು ಈ ಗನ್ನು. ಬಟ್ ತಿರುಗ್ಸೋವಾಗಲೆಲ್ಲ ಜಾಸ್ತಿ ಇದು ಗ್ಲೂವಲ್ಲಿ ತಗೊಳ್ಳೋಣ ಬನ್ನಿ. ಯಾರೇ ಹೊಡೆದಾಕ್ಲಿ ಪರವಾಗಿಲ್ಲ, ನನ್ನ ಗ್ಲೂವಲ್ಲಿ ಸಿಗ್ತಲ್ಲ ಅಷ್ಟು ಸಾಕು. ನಂದು ಗ್ಲೂವಲ್ ಸ್ಕಿನ್ ನೀವು ಇನ್ನೂ ನೋಡಿಲ್ಲ ಅನಿಸುತ್ತೆ. ಈ ವಿಡಿಯೋಲಿ ತೋರಿಸೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಅರ್ಧದಲ್ಲೇ ಸ್ಟಾಪ್ ಆಗೋಯ್ತು. ನನಗೆ ಆ ಗ್ಲೂವಲ್ ಸ್ಕಿನ್ ಹೆಂಗೆ ಸಿಕ್ತು ಅಂದರೆ, ಗ್ರೀನ್ ಕಲರ್ದು ಗ್ಲೂವಲ್ ಇವೆಂಟ್ ಬಂದಿತ್ತು ನೋಡಿ, ಅದರಲ್ಲಿ ನಾನು ಒಂದೇ ಒಂದು ಸ್ಪಿನ್ ಮಾಡೋಣ ಅಂದ್ಕೊಂಡಿದ್ದೆ. ಒಂದೇ ಒಂದು 20 ಸ್ಪಿನ್ ಮಾಡಿದೆ. ಕರೆಕ್ಟಾಗಿ ಡ್ರಾ ಮಾಡಿದೆ, ಗ್ಲೂವಲ್ ಹೇಗಿರುತ್ತೋ ಅದ್ರ ಒಳಗಡೆ ಎಲ್ಲ ಡ್ರಾ ಮಾಡಿಲ್ಲ. ಆಮೇಲೆ ಅದು ಹೆಂಗೆ ಸಿಕ್ತು ಗೊತ್ತಿಲ್ಲ, ಅಲ್ಲಿ ಫೋಟೋ ಕಾಣಿಸ್ತು. ನಾನು ಸಿಕ್ಕಿಲ್ಲ ಬಿಡು, ಫೋಟೋ ಕಾಣಿಸಿರುತ್ತೆ ಅಂತ ಅಂದ್ಕೊಂಡೆ. ನೋಡು, ನಮ್ಮಣ್ಣ ಸಿಕ್ಕಿದೆ ನೋಡು, ನಿಂಗೆ ಸಿಕ್ಕಿದೆ ಅಂತ ಅಂದ. ಸೊ ನಾನು ಸಿಕ್ಕಿರೋದನ್ನೇ ನೋಡಿದೆ, ನಿಜವಾಗ್ಲೂ ನಂಗೆ ಸಿಕ್ಬಿಟ್ಟಿತ್ತು.
ಇವ್ನು ನೋಡಿ ಇವನು ಯಾವನೋ ನನ್ನ ಜೊತೆ ಪಂಗ ತೊಗೊಳ್ತವನೆ. ಅವನದೇ ಫೈರ್ದು ಒಂದು ಇದನ್ನು ತೊಗೊಂಡು ಅವನನ್ನು ಸಾಯಿಸೇ ಬಿಟ್ಟೆ. AWM ಪ್ಲೇಯರ್ ಎಷ್ಟೊಂದು ಜನ ಆಗಿದ್ದಾರೆ ಗೊತ್ತಾ. ಅಜ್ಜು ಬೈ ಥರನೇ ಎಲ್ಲರೂ ಹೊಡಿತಾ ಇರ್ತಾರೆ ನೋಡಿ. ಅಲ್ಲಿ ನಾವು ಹೊಡಿತಾ ಇದ್ದೀನಿ ನೋಡಿ, ಅವನೇ AWM ಪ್ಲೇಯರು. 2 AWM ಇಟ್ಕೊಂಡು ಟಕ ಅಂತ ನೋಡಿ AWM ಅಲ್ಲೇ ಹೊಡೆದು ಬಿಸಾಕ್ತಾನೆ. ನನಗಂತೂ ಹೆಂಗೆ ಹೊಡಿತಾನೆ AWM. ನನಗೆ ಆಮನು ಮಾಡೋಕ್ಕೆ ಬರ್ದೇ ಇರೋಷ್ಟು ಶಕ್ತಿ ಇಲ್ಲ. ಇವರೆಲ್ಲ ಅದು ಹೆಂಗೆ ಹೊಡಿತಾರೆ. ಬಟ್ ಮಾಮೂಲು ಗನ್ನೆಲ್ಲ ನಾನು ಹೊಡಿತೀನಿ. AWM ಸ್ಕಿನ್ನು ನೋಡಿರ್ಬೋದು ಅಂದ್ಕೊಳ್ತೀನಿ ನೀವು. ನೆಕ್ಸ್ಟ್ ವೀಡಿಯೋ ಬಂದರೆ ನನ್ನ ಕಲೆಕ್ಷನ್ದು ವೀಡಿಯೋಸ್ ತೋರಿಸ್ತೀನಿ. ಆ ಕಲೆಕ್ಷನ್ದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ಈ ಹುಡುಗಿ ನೋಡಿ ಅದರಲ್ಲಿ ನನಗೇನೋ ಒಂಥರ ಇಷ್ಟ ಅಂತ ಹೇಳಿದ್ದೆ. ಅದೇ ಹುಡುಗಿ ನನ್ನ ಎನಿಮೀಸು. ನಾನು ಅಂದಿದ್ದೆ ಕಮೆಂಟ್ ಮಾಡಿ, ಮೊದಲನೇ ವೀಡಿಯೋಲೇ ಅಂದಿದ್ದೆ ಕಮೆಂಟ್ ಮಾಡಿ ಹುಡುಗಿರ ಐಡಿ, ಯಾಕಂದರೆ ನನ್ನ ಜೊತೆ ಅಷ್ಟಾಗಿ ಯಾವ ಹುಡುಗಿನೂ ಆಟಾಡಲ್ಲ ಅಂತ. ಕಮೆಂಟ್ ಮಾಡಿರಿ ಯಾರು ಆಟಾಡ್ತೀರಾ. ನಾನು ಅವ್ರಿಗೆ ನಾನೇ ರಿಕ್ವೆಸ್ಟ್ ಕಳಿಸ್ತೀನಿ. ಆದರೆ ನನ್ನ ಐಡಿನ ಈಗಲೇ ಹೇಳಲ್ಲ, ಹೆಸರು ವೀಣಾ ಇರುತ್ತೆ. ನಾನು ಹೆಸ್ರನ್ನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ರೌಡಿ ಬೇಬಿಲಿ. ಸೊ ರೌಡಿ ಬೇಬಿ ಆದರೂ ಇರ್ಬೋದು, ವೀಣಾ ಆದರೂ ಇರ್ಬೋದು. ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬರೀ ಹುಡುಗಿರು ಮಾತ್ರ ಐಡಿ ಕೊಡಬೇಕು, ಯಾಕಂದರೆ ಹುಡುಗರದ್ದು ರಿಕ್ವೆಸ್ಟ್ ನನ್ನ ಹತ್ರ ಐತೆ. ನಮ್ಮ ಅಣ್ಣನ ಫ್ರೆಂಡ್ಸೇ ಜಾಸ್ತಿ. ಸೊ ಅದಕ್ಕೆ ನಾನು ಏನು ಮಾಡೋಣ ಬೋರ್ ಆಗುತ್ತೆ ಅಂತ ಜಾಸ್ತಿ ಸೋಲೋನೇ ಆಟಾಡೋದು. ಸೊ ಇವಾಗ ಬನ್ನಿ, ನಂದು 13 ಕಿಲ್ ಆಗಿದೆ. ನಾನು 16 ಕಿಲ್ಗೆ ಏನೋ ಸ್ಟಾಪ್ ಆಗೋಗುತ್ತೆ. ಸೊ ಜಂಪ್ ಮಾಡೋಣ ಅಂತ ಹೋಗ್ತೀನಿ, ಆಗಲ್ಲ. ಇಲ್ಲಿ ಜಂಪ್ ಮಾಡೋಕ್ಕಂತೂ ನನಗೆ ಆಗೋದೇ ಇಲ್ಲ, ಏನಕ್ಕಂತ ಗೊತ್ತಿಲ್ಲ. ಒಂದೊಂದ್ಸಲಿ ಆಗುತ್ತೆ, ಬಟ್ ನನ್ನ ಮೇಲೆಲ್ಲ ಎಗರಕ್ಕಾಗಲ್ಲ ಅಲ್ವಾ. ಸೊ ಮುಂದೆ ಹೋಗೋಣ. ಯಾರು ನಾನು ನೋಡ್ದಿದ್ದು ಅವನನ್ನು ಹೊಡೆಯೋಣ ಬನ್ನಿ. ಸೊ ನಾನು ಪಕ್ಕ ಅಂತ ಮಾತಾಡೋದು ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಒಂದು ಥಮ್ಸ್ ಅಪ್ ಕೊಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ. ಲೈಕ್ ಮಾಡಿದೆ ಇನ್ನೇನು ಮಾಡ್ತೀರಾ, ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ಹೊಂಟೋಗ್ಬಿಟ್ರೆ. ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ, ನೀವು ಲೈಕ್ ಕೊಡದೆ ಹೊಂಟೋಗ್ಬಿಟ್ರೆ. ಸೊ ಹಾಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಆ ಬೆಲ್ ನೋಟಿಫಿಕೇಷನ್ನ ಆಲಲ್ಲಿ ಪ್ರೆಸ್ ಮಾಡಿರಿ. ನನ್ನ ಹತ್ರ ಬರೀ 12 ಸಬ್ಸ್ಕ್ರೈಬರ್ ಏನೋ ಇದ್ದಾರೆ. ಪರವಾಗಿಲ್ಲ, ಪ್ರಯತ್ನ ಮಾಡಿದಷ್ಟು ನಾವು ಮುಂದೆ ಹೋಗ್ಬೋದು ಅಂತ ದೊಡ್ಡವ್ರು ಹೇಳಿದಾರಲ್ವ. ಸೊ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ, ಬನ್ನಿ ಹೊಡೆಯೋಣ. ಇವನನ್ನ ಹೆಡ್ ಶಾಟ್ ಇಟ್ಕೊಂಡಿದ್ದೆ, ಏನಾಯ್ತು ಗೊತ್ತಿಲ್ಲ. MP5 ನಂದು ರೆಡ್ ಶಾಟ್ ಅಂತೂ ಬೀಳ್ತಾನೇ ಇರುತ್ತೆ ಅಂದ್ಕೊಳ್ತೀನಿ. ಬೀಳುತ್ತೆ ಒಟ್ಟಿನಲ್ಲಿ ರೆಡ್ ಶಾಟು ಬೀಳುತ್ತೆ. ಸೊ ನಾನು ಯಾರಿಗೆ ತಗೋ ಅಂತೀನಿ, ಅವ್ರಿಗಂತೂ ಬೀಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅನ್ಬೇಕಂದ್ರೆ ಇಡೀ ಅವನಿಗೆ ತಗೋ ಅಂದೆ, ಅವ್ನ ಲೈಫ್ ಹೋಯ್ತು. ಇವನನ್ನು ಹೊಡೆದೆ. ನಾನು ಏನಕ್ಕೆ ವೀಡಿಯೋ ಮಾಡೋದ್ಮೇಲೆ ಮಾತಾಡ್ತೀನಿ ಅಂತ ನೀವು ಕೇಳೋಗಿದ್ರೆ, ಮನೇಲಿ ತುಂಬ ನಾಯ್ಸಸ್ ಇರುತ್ತೆ. ಸೊ ಅದಕ್ಕೇ ನಾನು ಇನ್ನು ವೀಡಿಯೋ ಮಾಡಾದ್ಮೇಲೆ ಮಾತಾಡಬೇಕಾಗುತ್ತೆ. ಅದಕ್ಕೇನೆ ಇಗ್ನೋರ್ ಮಾಡಿಬಿಡಿ ಅದನ್ನೆಲ್ಲ. ನೋಡಿ ನಾನು 10 ನಿಮಿಷವರೆಗೂ ಮಾತಾಡ್ತಾನೇ ಇರ್ತೀನಿ, ಹಂಗಿದ್ರು ನನ್ನ ಬಾಯಿ ನೋವೋದೇ ಇಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ದೇವ್ರನ್ನ ಕೊಟ್ಟಿರೋದನ್ನ ನಾವು ಬೇಡ ಅನ್ನೋಕ್ಕಾಗದ. ನೋಡಿ AWM ಹೊಡೆದ್ಬಿಟ್ಟ. AWM ಹೊಡೆದ SKS ಹೊಡೆದ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಕೇಲ್ ಖತಮ್. ನನ್ನಂತೂ ಕೇಲ್ ಖತಮ್ಮು. ಏನು ಹೊಡಿತಾರೆ ಗೊತ್ತಾ, ಏನು ಮಾಡಬೇಕು ಅಂತ ಗೊತ್ತಾ. ಇವನು ನಾನು ನೋಡ್ಬಿಟ್ಟ. ನೋಡಿದ್ರೆ MP5 ನಮ್ದು ಯಾವಾಗಲೂ ರೆಡ್ ಶರ್ಟ್ ಬೀಳುತ್ತೆ ಹೊಡೆಯೋ ಟೈಮೆಲ್ಲ. ಸೊ ಬನ್ನಿ ಓಡೋಣ. ಅವ್ನಿದ್ರೆ ಅವ್ನು ಹಾಕ್ಕೊಂಡು ಚಚ್ಬಿಡೋಣ. ಸೊ 16 ಕಿಲ್ ಅಷ್ಟೇ ಆಗೋದು ಅನಿಸುತ್ತೆ ನಂದು. ಸೊ ಗದನ ಅವರು ಇದು ಏನೋ ಫೈರ್ ಗನ್ ಮಾಡಿದ್ದಾರೆ, ಅದರಿಂದ ಬರೀ 10 ಲೈಫ್ ಹೋಗ್ತಾಯಿದೆ. ಪರವಾಗಿಲ್ಲ. ನೋಡಿದ್ರೆ ರೆಡ್ ಶರ್ಟ್ ಅಷ್ಟೊಂದೇ ರೆಡ್ ಶರ್ಟ್ ಬಿದ್ದಿಲ್ಲ. ಅಣ್ಣ ರೆಡ್ ಶರ್ಟ್ ಬಿತ್ತು ತಾನೆ. ನಾನು ಇಲ್ಲಿ ಔಸ್ಕೊಳ್ಳೋಣ ಅಂದ್ಕೊಳ್ತೀನಿ, ಅದು ಹೆಂಗೆ ಲ್ಯಾಗ್ ಆಗಿ ನಾನು ಸುತ್ತೋಗ್ಬಿಡ್ತೀನೋ. ಒಂದು ಸ್ವಲ್ಪ ಲ್ಯಾಗ್ ಆಗೋದು ಜಾಸ್ತಿ. ಇಲ್ಲಿ ಬುಷ್ ಅಂತ ಏನೋ ಗ್ರಾಸ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ಔಸ್ಕೊಂಡ್ಬಿಟ್ರೆ ಕಿಲ್ಲು ಹೊಡೆಯಾಗಿಲ್ಲ, ಮಜಾ ಮಾಡ್ಬೋದು ಮ್ಯಾಚ್ನ ನೋಡಿಕೊಂಡು. ನಾನು ಹಾಗೆ ಮಾಡ್ತಾಯಿದ್ದು. ಒಂದ್ಸಲಿ ನಾನು ಒಬ್ಬಂಗೆ ಹೊಡಿತಾ ಇದ್ದೆ, ನೋಡ್ಕೊಂಬಿಟ್ಟ, ಹಂಗೆ ಅವನು ಮಂದ್ಕೊಂಡು ಹೆಡ್ ಶಾಟ್ ಹೊಡ್ಬಿಟ್ಟ. ಇವನು ಹೊಡಿಯೋಣ ಅಂತ ಅಂದ್ಕೊಳ್ತೀನಿ, ಇವನನ್ನು ಬೇರೆ ಯಾವನೋ ಹೊಡಿತಾನೆ. ಆಯಿತು ಬಿಡಪ್ಪ ಅಂತ ಮೇಲೆ ಹತ್ತೀನಿ. ನನಗೆ ಯಾರೋ ಹೊಡಿತಾ ಇರ್ತಾನೆ, ಆಮೇಲೆ ನಾನು ಕೊನೆಗೆ ಮೇಲೆ ಹತ್ತು ಬಿಡ್ತೀನಿ. ನಾನು ಕಿಲ್ ಹೊಡಿಬೇಕಲ್ವಾ, ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಅದಕ್ಕೇ. ಸೊ ಇನ್ನೂ ವಿಡಿಯೋ ಇಷ್ಟೇ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಸಂಡೇ ಫನ್ನಾಗಿರೋ ವೀಡಿಯೋನ ತೊಗೊಂಬರ್ತಾಯಿದ್ದೀನಿ. ಅದಕ್ಕೆ ನಿಮ್ಗೆ ಏನೇನು ಟ್ರಿಲ್ಲು ಅಥವಾ ರಿಡಲ್ಸ್ದು ಕ್ವಶನ್ ಇದೆಯೋ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಸಂಡೇ ಫನ್ ವಿತ್ ಮೀ ವೀಡಿಯೋಲಿ ನಾನು ಪೋಸ್ಟ್ ಮಾಡ್ತೀನಿ. ಓಕೆ, ಬಾಯ್, ಸಿ ಯು ಸೂನ್.